ಸೊ ಪ್ರಸ್ತುತ ಬೆಹ್ರೇನ್ ಕತಾರ್ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥ ವಿಚಾರ. ಸೊ ಕತಾರ್ಗೆ ಸಂಬಂಧಪಟ್ಟಂತೆ ನಿನ್ನೆ ಅನೇಕ ಮಾಹಿತಿಗಳನ್ನು ನಾವು ಕ್ಲಿಯರ್ ಕಟ್ಟಾಗಿ ಮುಂದಿಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಆ್ಯಂಡ್ ಇವತ್ತು ನಮ್ಮ ಜೊತೆ ಬೆಹ್ರೇನ್ನಿಂದ ಸಫಾನ್ ಅವರು ಕನೆಕ್ಟ್ ಆಗಿದ್ದಾರೆ. ಮೂಲತಃ ಅವರು ಮಂಗಳೂರಿನವರು, ಪ್ರಸ್ತುತ ಈಗ ಬೆಹ್ರೇನ್ನಲ್ಲಿ ಕರ್ಮಭೂಮಿಯಾಗಿ, ಜನ್ಮಭೂಮಿ ಮಂಗಳೂರಾದರೂ ಕೂಡ ಕರ್ಮಭೂಮಿಯಾಗಿ ಬೆಹ್ರೇನ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಸಫಾನ್ ಅವರಿಂದ ತುಂಬಾ ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಸಫಾನ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ಆರಾಮಿದ್ದೀರಾ? ಅಂದರೆ ಬೆಹ್ರೇನ್ ಅಥವಾ ಕತಾರ್, ದುಬೈ, ಕುವೈಟ್ ಈ ಎಲ್ಲ ಪ್ರದೇಶಗಳಲ್ಲಿರುವಂತಹ ಭಾರತೀಯರು ಅಥವಾ ಕರಾವಳಿಗರನ್ನು ಮೊದಲಾಗಿ ಕೇಳುವಂಥದ್ದು ಹೇಗಿದ್ದೀರಾ ಅನ್ನುವಂಥದ್ದು. ಕಾರಣ ಅಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಡೆಫಿನೆಟ್ಲಿ ನೋಡೋದಾದರೆ ಅಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ತುಂಬಾ ಆರಾಮಾಗಿ ಇದ್ದೀರಾ ಅನ್ನುವಂಥ ಭಾವನೆಯ ಜೊತೆಯಾಗಿ ನಾವು ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇರುವಂಥದ್ದು. ಸ್ಪೆಷಲಿ ಸಫಾನ್, ತಾವು ಕೂಡ ಬೆಹ್ರೇನ್ನ ಸಂಪೂರ್ಣ ಮಾಹಿತಿಯನ್ನು ಕೂಡ ಗಮನಿಸಿರ್ತೀರಾ. ಹೇಗಿದೆ ಪ್ರಸ್ತುತ ಅಲ್ಲಿಯ ಪರಿಸ್ಥಿತಿ? ಅಂದರೆ ಜನಜೀವನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸರ್ಕಾರ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದೆ ಅಂತ? ಎಸ್, ಫಸ್ಟ್ ಆಫ್ ಆಲ್ ಇದು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರಬಹುದು, ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿರೋದು ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಅದರ ಜೊತೆಗೆ ನಾನು ಈ ನಿಮ್ಮ ಟಿವಿ ಮುಖಾಂತರ, ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇರೋದು, ಸೊ ಬಹ್ರೇನ್ಗೆ ಸಂಬಂಧಿಸಿದಂತೆ ದಯವಿಟ್ಟು ಯಾರು ಕೂಡ ಪ್ಯಾನಿಕ್ ಆಗುವಂತ, ಗಾಬರಿ ಆಗುವಂತ ಅವಶ್ಯಕತೆನೇ ಇಲ್ಲ. ಆಕ್ಚುಲಿ ಇಲ್ಲಿ ಒಂದು ಗಮನಿಸಬೇಕು, ಅರಬ್ ಕಂಟ್ರಿಗಳ ಮೇಲೆ ಇರಾನ್ಗೆ ಯಾವುದೇ ರೀತಿಯ ಏನು ದ್ವೇಷ ಇಲ್ಲ ಅನ್ನೋದು ನಿಮ್ಗೆ ಇಷ್ಟರ ದಿನಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಮತ್ತೆ ಆಕ್ಚುಲಿ ನಾವು ಮೊಟ್ಟ ಮೊದಲ ಬಾರಿಗೆ ಇನ್ ಎ ಡಿಫಿಕಲ್ಟ್ ಸಚ್ ಎ ಸಿಚುವೇಶನ್ ವಿ ಮಸ್ಟ್ ಎಕ್ಸ್ಟೆಂಡ್ ಅವರ್ ಅಟ್ಮೋಸ್ಟ್ ಕಂಗ್ರಾಚುಲೇಷನ್ ಟು ದ ಬಹ್ರೈನ್ ಕಿಂಗ್ ಅಂಡ್ ದ ಅಡ್ಮಿನಿಸ್ಟ್ರೇಷನ್ ಅಂಡ್ ದ ಸೆಕ್ಯೂರಿಟಿ ಸಿಸ್ಟಮ್ ಇಯರ್. ಯಾಕೆಂದ್ರೆ ನೋಡಿ, ಈ ಒಂದು ದೇಶದ ರಾಜರು ಈ ಒಂದು ತುರ್ತು ಸಂದರ್ಭದಲ್ಲಿ ಪಬ್ಲಿಕ್ ನಲ್ಲಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ನೀವು ಇಮ್ಯಾಜಿನ್ ಮಾಡಿ, ಅವರು ಈ ಒಂದು ದೇಶವಾಸಿಗಳ ಮೇಲೆ ಎಷ್ಟು ಪ್ರೀತಿ ಇರಬಹುದು ಅವರಿಗೆ ಅಂತ. ಇಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗ್ಬಹುದು, ರಾಜರುಗಳ ಮಕ್ಕಳಾಗಿರ್ಬೋದು, ಪಬ್ಲಿಕ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅಂದ್ರೆ ಅವರು ಸ್ಪಷ್ಟವಾಗಿ ಅವರು ನಮ್ಗೆ ಮೆಸೇಜ್ ಅನ್ನು ನೀಡ್ತಾ ಇದ್ದಾರೆ, ಏನಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ದೇಶವಾಸಿಗಳಿಗಾಗಿರ್ಬೋದು, ಈವನ್ ಅನಿವಾಸಿಗಳಿಗಾಗಿರ್ಬೋದು ಏನೂ ತೊಂದರೆ ಆಗಲ್ಲ ಅಂತ ಹೇಳಿ. ಬಟ್ ಆಬ್ವಿಯಸ್ಲಿ ಸಹಜವಾಗಿ ಇದು ಗಾಬರಿ ಆಗ್ತಾರೆ ಜನ. ಇವಾಗ ಯಾವ ತರ ಆಗಿದೆ ಅಂದ್ರೆ, ನಾನು ಇದರಲ್ಲಿ ಹೇಳುದಷ್ಟೇನೆ, ತುಂಬಾ ಮಂದಿ ಗಾಬರಿಯಲ್ಲಿದ್ದಾರೆ ನಿಜ. ಇವಾಗ ಫ್ಲೈಟ್, ಏರ್ ಸ್ಪೇಸ್ ಎಲ್ಲ ಕ್ಲೋಸ್ ಆಗಿದೆ, ಮುಂದೆ ಏನಾಗ್ಬೋದು ಅನ್ನುವಂತ ಆತಂಕದಲ್ಲಿದ್ದಾರೆ. ಬಟ್ ಡೆಫಿನೆಟ್ಲಿ ನಾನು ಈ ಒಂದು ಕಂಟ್ರಿಯಲ್ಲಿ ಲಾಸ್ಟ್ 12 years ಇಂದ ಇದ್ದೇನೆ. ಈ ಒಂದು ಕಂಟ್ರಿಯ ಪರಿಸ್ಥಿತಿ ಬಗ್ಗೆ, ಇಲ್ಲಿನ ಆಡಳಿತದ ಬಗ್ಗೆ, ಇಲ್ಲಿನ ಏನೆಲ್ಲ ನಡೀಬಹುದು ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಒಂದು ಇದಿದೆ, ಒಂದು ಕಾನ್ಫಿಡೆಂಟ್ ಇದೆ. ಯಾವ ತರ ಅಂದ್ರೆ ಡೆಫಿನೆಟ್ಲಿ ಇದೇನು ಜಾಸ್ತಿ ಮುಂದುವರಿಯುವಂತ ಚಾನ್ಸಸ್ ಇಲ್ಲ. ಇಂದೋ ನಾಳೆಯೋ ಒಂದು ಇಮಿಡಿಯೇಟ್ಲಿ ಇದೊಂದು ಏನು ಸ್ಟಾಪ್ ಆಗುವಂತಹ ಒಂದು ಚಾನ್ಸಸ್ ಜಾಸ್ತಿನೇ. ಏನು ಇರಾನ್ಗೂ ಕೂಡ ಹಾಗೇನೆ, ಏನು ಇನ್ನೂ ಕೂಡ ಅರಬ್ ದೇಶಗಳ ಮೇಲೆ ದಾಳಿ ಮಾಡ್ಬೇಕು. ನಾನು ಹೇಳ್ತಾ ಇರೋದು ಅರಬ್ ದೇಶಗಳ ಮೇಲೆ ಅವರು ಮಾಡ್ತಾ ಇರುವಂತಹ ಈ ಒಂದು ಇದು ಇನ್ನೊಂದು ಕೆಲವು ದಿನಗಳಲ್ಲಿ ಇಮಿಡಿಯೇಟ್ಲಿ ಆಗಿ ಇದೊಂದು ಸ್ಟಾಪ್ ಆಗಿ ಜನರು ಮತ್ತೊಂದು ವಿಷಯ, ಜನರು ಸಹಜ ಸ್ಥಿತಿಗೆ ತಲುಪುವಂತ ಒಂದು ಎಲ್ಲ ಲಕ್ಷಣ ಇದೆ. ಇವಾಗ್ಲೂ ಕೂಡ ನೋಡಿ, ಯಾವುದೇ ರೀತಿಯ ಜನರ ಓಡಾಟಕ್ಕೆ ಆಗಿರ್ಬೋದು, ಬಿಸ್ನೆಸ್ಗೆ ಆಗಿರ್ಬೋದು ಏನು ತೊಂದರೆ ಆಗಿಲ್ಲ. ಬಿಸ್ನೆಸ್ ಸ್ವಲ್ಪ ಕಡಿಮೆ ಎಲ್ಲ ಇರ್ಬೋದು, ಜನರೆಲ್ಲ ಆ ಕಡೆ ಈ ಕಡೆ ಹೋಗೋದೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರ್ಬೋದು, ಆದ್ರೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ನೀವು ಗಮನಿಸ್ಬೇಕು, ಮಸೀದಿಗಳಲ್ಲಿ ಏನೋ ಸ್ವಾಭಾವಿಕವಾಗಿ ಇಫ್ತಾರ್ ಆಗ್ತಾ ಇದೆ, ತರಾವಿ ನಮಾಜ್ಗಳಾಗ್ತಾ ಇದೆ, ಮತ್ತೆ ಅಂಗಡಿ, ಶಾಪಿಂಗ್ ಕಾಂಪ್ಲೆಕ್ಸ್ ಗಳಲ್ಲಿದೆ, ಮತ್ತೆ ಮಾಲ್ ಗಳೆಲ್ಲ ಓಪನ್ ಇದೆ. ಸೊ ಇಮ್ಯಾಜಿನ್ ಮಾಡ್ಬೇಕು, ಅವಾಗ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ಗೆ ವೆರಿ ಕ್ಲಿಯರ್ ಆಗಿ ಗೊತ್ತು, ಯಾವುದೇ ರೀತಿಯಲ್ಲೂ ಕೂಡ ಇರಾನ್ ಇದು ಇಲ್ಲಿನ ಏನು ಜನರ ಮೇಲೆ ದಾಳಿ ಮಾಡುವುದಲ್ಲ ಅಂತ. ಏನಾದ್ರೂ ಇರಾನ್ ಆತರ ಮಾಡ್ತಾ ಇರ್ತಿದ್ರೆ ಸ್ವಾಭಾವಿಕವಾಗಿ ಎಲ್ಲ ಬಂದಿರ್ತಾ ಇತ್ತು. ಜನರು ಏನು ನೀವು ಸೇಫ್ ಆಗಿರ್ಬೇಕು ಆ ತರ ಈ ತರ ಎಲ್ಲ ಹೇಳ್ತಾ ಇದ್ರು. ಜನರೆಲ್ಲ ಪಬ್ಲಿಕ್ ನಲ್ಲಿ ಇದ್ದಾರೆ ಇಲ್ಲಿ. ಸೊ ಮತ್ತೆ ನಮ್ಮ ಮಂಗಳೂರು ಭಾಗದವರೆಲ್ಲ ತುಂಬಾ ಮಂದಿ ನನ್ಗೆ ಕಾಲ್ ಮಾಡ್ತಾ ಎಲ್ಲ ಇದ್ದಾರೆ. ನಮ್ಮ ತುಂಬಾ ಮಂದಿ ಅಂದ್ರೆ ಜಾತಿ ಧರ್ಮ ಭೇದ ಇಲ್ಲದೆ ತುಂಬಾ ಮಂದಿ ಕೇಳ್ತಾ ಇದ್ದಾರೆ. ನಾನು ಎಲ್ರಿಗೂ ಕೂಡ ಹೇಳೋದು, ದಯವಿಟ್ಟು ಯಾವುದೇ ರೀತಿಯ ಗಾಬರಿ ಆಗ್ಬೇಡಿ. ನೀವು ಇವಾಗ ಬೇರೆ ಕಂಟ್ರಿಗೆ ಹೋಗಿ ಅದು ಇದು ಮಾಡಿ ಎಲ್ಲ ಟ್ರಾವೆಲ್ ಮಾಡಿ ಎಷ್ಟು ಹಣ ಎಲ್ಲ ಖರ್ಚು ಮಾಡಿ ಏನು ಮಾಡಬೇಡಿ. ಸ್ವಲ್ಪ ಸಮಾಧಾನ, ಪೇಷನ್ಸ್ ಇದ್ರೆ ಖಂಡಿತವಾಗಿ ಇದೊಂದು ಸಹಜ ಸ್ಥಿತಿಗೆ ತಲುಪಬಹುದು. ಮತ್ತೆ ನಾರ್ಮಲಿ ನಾವು ನೋಡಿ, ಕೆಲವೊಂದು ಸಿಚುವೇಶನ್ಗೆ ತಕ್ಕ ನಮ್ಗೆ ಅಂತಹ ಒಂದು ಪೇಷನ್ಸ್ ಎಲ್ಲ ಇರ್ಬೇಕು ನಮ್ಗೆ. ಹೌದಲ್ವಾ? ಯಾಕೆ ನೀವು ನೋಡಿ, ಇವಾಗ ನಾರ್ಮಲಿ ನಮ್ಗೆ ಬಹ್ರೈನ್ ನಿಂದ ಮಂಗಳೂರಿಗೋ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡೋದಕ್ಕೆ
ಒಂದು 15,000 to 20,000 ಸಾಕು ನಮ್ಗೆ. ಹ್ಮ್ ಇವಾಗ ನೀವೇನಾದ್ರೂ ಬೇರೆ ಸೌದಿ ಅರೇಬಿಯಾ ಎಲ್ಲ ಹೋಗಿ ಟ್ರಾವೆಲ್ ಮಾಡುದಿದ್ರೆ ಅದೇ ನಿಮ್ಗೆ 1.5 ಲಕ್ಷ ರೂಪಾಯಿ ಎಲ್ಲ ಇವಾಗ ಬೇಕು ಟ್ರಾವೆಲ್ ಮಾಡುದಿದ್ರೆ. ಹ್ಮ್ ಅದು ನೀವು ಸೌದಿ ಅರೇಬಿಯಾ ವೀಸಾ ತೆಗಿಬೇಕು. ನಾನು ಹೇಳುದು, ಯಾಕೆ ಈ ಒಂದು ಕಷ್ಟಪಟ್ಟು ದುಡಿದಂತ ಹಣವನ್ನು ನಿಮ್ಮ ಒಂದು ಆ ಭಯದಿಂದ ನೀವು ಏನು ಎಸ್ ಇವಾಗ ಪ್ಯಾನಿಕ್ ಆಗಿ ಈ ತರ ಮಾಡುದು? ದಯವಿಟ್ಟು ಇಲ್ಲಿ ಏನ್ ಆಗಲ್ಲ, ಡೆಫಿನೆಟ್ಲಿ ಆಗೋದಿಲ್ಲ. ಯಾಕೆಂದ್ರೆ ಅಂತಹ ಒಂದು ಏನು ವಾರ್ನಿಂಗ್ ಅನ್ನು ಇರಾನ್ ಕೂಡ ನೀಡಿಲ್ಲ, ನಮ್ಮ ದೇಶವಾಸಿಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತೇವೆ, ಇದೇನು ಆಗಿಲ್ಲ. ಅದು ಇಷ್ಟರವರೆಗೆ ಮಾಡಿರುವಂತಹ ದಾಳಿಗಳನ್ನು ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು, ಯಾವುದೇ ರೀತಿಯ ಜನವಸತಿಗಳ ಮೇಲೆ ಇದುವರೆಗೂ ಕೂಡ ದಾಳಿ ಆಗಿಲ್ಲ. ಹ್ಮ್ ಮತ್ತೊಂದು ಮುಖ್ಯವಾಗಿ ಅದೇ ನಮ್ಗೆ ತುಂಬಾ ಖುಷಿ ಕೊಡುವಂತದ್ದು, ಈ ದೇಶದ ಏನು ಅಡ್ಮಿನಿಸ್ಟ್ರೇಷನ್ ಏನಿದೆ, ಏನು ಮಿಲಿಟರಿ ಪಡೆಗಳೇನಿದೆ, ಅವರೆಲ್ಲ ಮೊನ್ನೆ ಏನು ಅವರ ಪಾರ್ಲಿಮೆಂಟ್ ನಲ್ಲಿ ಒಂದು ದೊಡ್ಡ ಇಲ್ಲಿ ಮೀಟಿಂಗ್ ಇತ್ತು, ಅದರಲ್ಲಿ ಕೂಡ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದು ನಮ್ಮ ಮುಖ್ಯ ಆದ್ಯತೆ ಇಲ್ಲಿನ ಕಟ್ಟಡಗಳಲ್ಲ. ಅದು ಮುಖ್ಯವಾಗಿ ನಾವು ಆಲೋಚನೆ ಮಾಡ್ಬೇಕು. ಇಲ್ಲಿನ ಅದೆಷ್ಟೇ ದೊಡ್ಡ ಅಂತಸ್ತಿನ ಕಟ್ಟಡಗಳಲ್ಲ, ನಮ್ಗೆ ಇಲ್ಲಿನ ನಿವಾಸಿಗಳ ಪ್ರತಿ ಒಂದು ಜನರ ಪ್ರಾಣ ಕೂಡ ನಮ್ಮ ಪ್ರಯಾರಿಟಿ. ನಾವು ಏನು ಕೂಡ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಇವರು 1 ಅಲ್ಲ 10 ಅಲ್ಲ ಎಷ್ಟೇ ಕಟ್ಟಡ ಹೋದ್ರು ಮತ್ತೆ ಅದನ್ನು ರೀಬಿಲ್ಡ್ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ ಅರಬ್ ದೇಶಗಳಿಗೆ. ಬಟ್ ನಾವು ಹೇಳ್ತಾ ಇರೋದು, ನಿಮ್ಮ ಚಾನಲ್ ಅನ್ನೆಲ್ಲ ಈ ಗಲ್ಫ್ ಕಂಟ್ರಿಯಲ್ಲಿ ಕೂಡ ತುಂಬಾ ಮಂದಿ ನೋಡ್ತಾರೆ, ನಾನು ಒಬ್ಸರ್ವ್ ಮಾಡಿದ್ದೀನಿ. ಹ್ಮ್ ಸೊ ದಯವಿಟ್ಟು ಯಾರು ಕೂಡ ಗಾಬರಿ ಆಗ್ಬೇಡಿ. ಗಾಬರಿ ಅಂದ್ರೆ ಅದೇ ಇಮಿಡಿಯೇಟ್ಲಿ ನನ್ಗೆ ಊರಿಗೆ ಹೋಗ್ಬೇಕು, ಕೆಲಸ ಬಿಟ್ಟು ಹೋಗ್ಬೇಕು, ಮತ್ತೆ ಸಹಜ ಸ್ಥಿತಿಗೆ ಬರುವಾಗ ನಿಮ್ಮ ಕೆಲಸ ಇರಲ್ಲ ಇಲ್ಲಿ. ಡೆಫಿನೆಟ್ಲಿ ಮತ್ತೆ ಸಹಜ ಸ್ಥಿತಿಗೆ ನೀವು ಬಾರಿ ಕಷ್ಟದಲ್ಲೆಲ್ಲ ಕೆಲಸ ಸಿಗುದು ಅರಬ್ ಕಂಟ್ರಿಯಲ್ಲಿ. ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲೆಲ್ಲ ಬಿಸ್ನೆಸ್ ಮ್ಯಾನ್ ಗಳಿದ್ದಾರೆ, ತುಂಬಾ ಇನ್ವೆಸ್ಟ್ ಮಾಡಿದವರಿದ್ದಾರೆ. ನಮ್ಗೆ ಇವಾಗ ಹೇಳ್ಬೇಕಾಗಿರೋದು ಇಷ್ಟೇ, ಡೆಫಿನೆಟ್ಲಿ ಇದೊಂದು ಸಹಜ ಸ್ಥಿತಿಗೆ ಮರಳುತ್ತೆ. ಸೊ ದಯವಿಟ್ಟು ಯಾವುದೇ ರೀತಿ ಗಾಬರಿಯಾಗಿ ಯಾವುದೇ ರೀತಿಯ ಡಿಸಿಷನ್ ಇವಾಗ ತೆಗೆದುಕೊಳ್ಬೇಡಿ. ನಾರ್ಮಲಿ ನಿಮ್ಗೆ ಏನಾದ್ರೆ ಇಲ್ಲಿಂದ ಏರ್ ಸ್ಪೇಸ್ ಎಲ್ಲ ಓಪನ್ ಆದ್ರೆ ನೀವು ಊರಿಗೆ ಹೋಗುದಿದ್ರೆಲ್ಲ ಟ್ರಾವೆಲ್ ಮಾಡ್ಬೋದು. ಇನ್ಯಾವುದೇ ರೀತಿ ಇಲ್ಲ ನಿಮ್ಗೆ. ಓಕೆ, ಶಬ್ದಗಳು, ಮಿಸೈಲ್ಗಳ ಶಬ್ದಗಳು, ಡ್ರೋನ್ಗಳ ಶಬ್ದಗಳೆಲ್ಲ ಕೇಳಿಸ್ತಾ ಇರಬಹುದು. ಅದಿವಾಗ ಎಲ್ಲಿ ತನಕ ಮುಟ್ಟಿದೆ ಅಂದ್ರೆ ಅದು ಇವಾಗ ಸಹಜ ಆಗಿ ಬಿಟ್ಟಿದೆ. ಇದು ನಾಳೆ ಅದು ಕೇಳಿಸ್ತಿಲ್ಲ ಅಂದ್ರೆ ಏನೋ ಒಂಥರ ಮಿಸ್ ಆಗ್ಬೋದು, ಆ ತರ ಆಗಿದೆ ಡೇಸ್ ಅಲ್ಲಿ. ಓಕೆ, ಸೊ ಡೆಫಿನೆಟ್ಲಿ ಪ್ಯಾನಿಕ್ ಆಗ್ಲೇಬೇಡಿ. ನೀವು ನೋಡಿ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ಕಂಟ್ರಿಯ ಪ್ರೈಮ್ ಮಿನಿಸ್ಟರ್ ಎಲ್ಲ ಓಪನ್ ಆಗಿ ಶಾಪಿಂಗ್ ಮಾಲ್ ಗಳಲ್ಲೆಲ್ಲ ಕಾಣಿಸ್ತಾರೆ, ಪಬ್ಲಿಕ್ ನಲ್ಲೆಲ್ಲ ಬರ್ತಾರೆ ಅಂದ್ರೆ ಇಮ್ಯಾಜಿನ್ ಮಾಡಿ ಅವರು ಒಂದು ಜನರ ಸೇಫ್ಟಿಗಾಗಿ ಎಷ್ಟೊಂದು ಪಣ ತೊಟ್ಟಿರ್ಬೋದು, ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ. ಎಸ್ 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 ಜೊತೆಗೆ ಭಾರತ ಸರ್ಕಾರ ನಿಮ್ಮನ್ನ ಅಥವಾ ಅಂಬಾಸಿಟಿ ಯಾವ ಥರ ಸಂಪರ್ಕಿಸ್ತಾ ಇದೆ, ಈ ರೀತಿಯ ಮಾಹಿತಿ ಏನಾದರೂ ಇದೆಯಾ ಅಲ್ಲಿರುವಂತಹ ಭಾರತೀಯರ ಕುರಿತಾಗಿ? ಆಕ್ಚುಲಿ ನಮ್ಗೆ ಒಂದು ಸಣ್ಣ ಏನು ಬೇಜಾರಂದ್ರೆ, ಆಕ್ಚುಲಿ ಈ ಸಂದರ್ಭದಲ್ಲೆಲ್ಲ ಉಂಟಲ್ಲ, ಈ ಇಂಡಿಯನ್ ಎಂಬಸಿ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಇನ್ನೂ ಕೂಡ ಅವರು ಸ್ವಲ್ಪ ಬೆಟರ್ ಆಗಿ ಎಫೆಕ್ಟಿವ್ ಆಗಿ ಮಾಡಬಹುದಿತ್ತು ಏನಾದ್ರೂ ವ್ಯವಸ್ಥೆಗಳನ್ನು, ಜನರು ಪ್ಯಾನಿಕ್ ಆಗದಿರೋ ರೀತಿಯಲ್ಲಿ. ಅಥವಾ ಏನು ಚಾರ್ಟೆಡ್ ಫ್ಲೈಟ್, ಏನೋ ಎಮರ್ಜೆನ್ಸಿ. ಇವಾಗ ನೋಡಿ, ಇಲ್ಲೆಲ್ಲ ವಯಸ್ಕರು, ಮಕ್ಕಳು, ಈ ಗರ್ಭಿಣಿಯರಲ್ಲಿದ್ದಾರೆ, ಅವ್ರಿಗೆಲ್ಲ ಕೆಲವೊಂದು ಗರ್ಭಿಣಿಯರಿಗೆಲ್ಲ ಅವ್ರಿಗೆಲ್ಲ ಏನೋ ಹೇಳಿದ್ರು ಕೂಡ ಊರಿನ ಡಾಕ್ಟರ್ಗಳೇ ಬೆಸ್ಟ್ ಇರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಒಂದು ಕಂಟ್ರಿ ಅಂದ್ರೆ ಒಂದು ಊರಲ್ಲಿ ಎಲ್ಲಾ ರೀತಿಯ ಜನರು ಇರ್ತಾರೆ, ಮಕ್ಕಳು ಇರ್ತಾರೆ, ವಯಸ್ಕರು ಇರ್ತಾರೆ, ಟೂರ್ ಬಂದವರು ಇರ್ತಾರೆ. ಸೊ ಅಂತವರಿಗೆಲ್ಲ ಉಂಟಲ್ಲ, ಇಮಿಡಿಯೇಟ್ಲಿ ಒಂದು ಬೇರೆ ಕಂಟ್ರಿಯಿಂದ ಚಾರ್ಟರ್ ಫ್ಲೈಟ್ ಅರೇಂಜ್ ಮಾಡಿ ಬೇಕಾದವರಿಗೆ ಹೋಗ್ಬೋದು, ಏನಾದ್ರು ಮಾಡ್ಬೋದಿತ್ತು. ಬಟ್ ಇದುವರೆಗೂ ಕೂಡ ಏರ್ ಲಿಫ್ಟ್ ಮಾಡುವಂತ ಮಾಡ್ಬೋದು. ಬಟ್ ಇಷ್ಟು ಇದುವರೆಗೂ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅಂತ ಹೇಳ್ಬೋದು. ಮತ್ತೆ ನನ್ಗೆ ನಿನ್ನೆ ಒಂದು ಕರೆ ಬಂತು, ಮೊನ್ನೆ ಅವರು ಈ ಬಹ್ರೈನ್ ದೇಶದಲ್ಲಿ ನಮ್ಮ ಮಂಗಳೂರವರು ಮೊಹಮ್ಮದ್ ಮನ್ಸೂರ್ ಅಜಮಾಡಿ ಅಂತ ಹೇಳಿ ಬಹ್ರೈನ್ ಕ್ರಿಕೆಟ್ ಇದರ ದೊಡ್ಡ ಒಂದು ಪೊಸಿಷನ್ ಅಲ್ಲಿ ಅವರಿದ್ದಾರೆ. ಸೊ ಅವರೊಂದು ಹೇಳಿದ್ರು, ಅವರೆಲ್ಲ ಒಂದು ಏನು ಚಾರ್ಟರ್ಡ್ ಫ್ಲೈಟ್ ಅರೇಂಜ್ ಮಾಡುವಂತ ಒಂದು ಪ್ಲಾನಿಂಗ್ ಎಲ್ಲ ಅವ್ರ ಹತ್ರ ಇದೆ. ಅದು ಕೂಡ ಅಷ್ಟು ಈಸಿ ಅಲ್ಲ ಆಕ್ಚುಲಿ. ನಾವು ನೋಡಿ, ಚಾರ್ಟರ್ಡ್ ಫ್ಲೈಟ್ ಅದು ಇದು ಅಂತ ಹೇಳುದು, ಅದಕ್ಕೂ ಕೂಡ ಗವರ್ಮೆಂಟ್ ನ ಅಪ್ರೂವಲ್ ಬೇಕು. ಮತ್ತೆ ಅದು ಕೂಡ ಏನು ಈಸಿ ಆಗುವಂತ ಕೆಲಸ ಏನಿಲ್ಲ, ರಿಸ್ಕ್ ಇದೆ. ಅದು ಕೂಡ ಈ ಕೊರೋನಾದಂತಹ ಸಂದರ್ಭದಲ್ಲೆಲ್ಲ ಅದು ಮಾಡಬಹುದು, ಅದೊಂದು ದೊಡ್ಡ ವಿಷಯ ಅಲ್ಲ. ಬಟ್ ಇದು ನೋಡಿ, ಇದು ಏರ್ ರೂಟ್ ಅಲ್ಲಿ ಕೆಲವೊಂದು ದಾಳಿಗಳು ನಡೀತಾ ಇರುವಾಗ ಅದು ಅಷ್ಟೊಂದು ಈಸಿ ಕೂಡ ಅಲ್ಲ. ಬಟ್ ಅವರೆಲ್ಲ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಮಾಧಾನದ ವಿಚಾರ. ಬಟ್ ಎನಿಹೌ ಇದೊಂದು ಬೇಗನೆ ಇದೊಂದು ಏನ್ ಗೊತ್ತಾ, ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಮುಂಚೆ ಬಹರೇನ್ ಯಾವ ತರ ಇತ್ತು ಅದೇ ತರ ಆಗುವಂತಹ ಎಲ್ಲ ಲಕ್ಷಣ ಇದೆ. ಕಟ್ಟಡಗಳು ಹೊಡೆದಿರೋದನ್ನ ಅವ್ರು ಇನ್ನಷ್ಟು ಬ್ಯೂಟಿಫುಲ್ ಮಾಡ್ಬೋದು, ಅದು ಡೆಫಿನೆಟ್ಲಿ. ಅದು ಅರಬರು ಅದನ್ನು ಮುಂದೆ ಮಾಡಲ್ಲ. ಸೊ ಮತ್ತೆ ಏನು ಅವರ ಕಂಟ್ರಿ ಏನು ಅಂತಾರೆ, ಇದು ಬೇರೆ ವಿಷಯಗಳಿದೆ, ಏನಿದೆ ಅಂತಾರಾಷ್ಟ್ರೀಯ ಮಟ್ಟದ ವಿಷಯಗಳು, ಅದೆಲ್ಲ ಆಕ್ಚುಲಿ ಅವರೇ ಮಾತನಾಡಿ ಅದನ್ನು ಬಗೆಹರಿಸಬಹುದು. ಮತ್ತೆ ಇರಾನ್ ಇಸ್ರೇಲ್ ಅಥವಾ ಇರಾನ್ ಅಮೆರಿಕ ಅವರ ಯುದ್ಧ ಅದು ಯಾವ ತರ ಯಾವ ಆಯಾಮದಲ್ಲಿ ಹೋಗ್ತಾ ಇದೆ ಅಂತ ಆಕ್ಚುಲಿ ನಮ್ಗೆ ಅದು ಇಲ್ಲಿಂದ ಜಡ್ಜ್ ಮಾಡೋಕೆ ಸಾಧ್ಯನೇ ಇಲ್ಲ.
ಬಹ್ರೈನ್ ವಿಚಾರದಲ್ಲಿ ನಮ್ಗೆ ಹೇಳ್ಬೋದು, ಮೇಬಿ ಅಂತಲ್ಲ, ಇದು ಮೋಸ್ಟ್ ಚಾನ್ಸ್ ಆದಷ್ಟು ಬೇಗ ಒಂದು ಎಲ್ಲ ಸಮಾಧಾನ ಆಗುವಂತಹ ಒಂದು ಲಕ್ಷಣ ಇಲ್ಲಿದೆ. ಓಕೆ ಸಫಾನ್, ತಾವು ಗಮನಿಸಿರೋ ಪ್ರಕಾರ ಬಹ್ರೇನ್ನಲ್ಲಿ ಯುದ್ಧ ಆರಂಭ ಆದ ಬಳಿಕ ಈಗ ಆಲ್ಮೋಸ್ಟ್ 11 ದಿವಸ ಆಯಿತು. ಯುದ್ಧ ಆರಂಭ ಆದ ಬಳಿಕ ಬಹ್ರೇನ್ನಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ? ಅಂದರೆ ಈ ಆಹಾರ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊರತೆಗಳು ಅಥವಾ ಸ್ವಲ್ಪ ಕಡಿಮೆ ಕ್ವಾಂಟಿಟಿಗಳು ಸಿಗ್ತಾ ಇರುವಂಥದ್ದು, ಇಂಥದ್ದೇನಾದರೂ ಬದಲಾವಣೆಗಳನ್ನು ಕಾಣಿಸ್ತಾ ಇದೆಯಾ? ಇಲ್ಲ, ಆಕ್ಚುಲಿ ನಾವು ಪ್ರತಿದಿನ ಒಂದು 5 kg ಬಿರಿಯಾನಿ ಮಾಡ್ತಾ ಇದ್ದೇವೆ ರೂಮಲ್ಲಿ. ಮತ್ತೇನ್ ಗೊತ್ತಾ, ಈ ನಿಮ್ಮ ಒಳ್ಳೆ ಕ್ವಶನ್ ಅದು, ಆಕ್ಚುಲಿ ಬ್ಯೂಟಿಫುಲ್. ನಮ್ಮ ಊರಿಂದ ಇದು ಬರುತ್ತಲ್ಲ, ನೇಂದ್ರ ಬಾಳೆಹಣ್ಣು ಅಂತೆಲ್ಲ ಹೇಳ್ತೇವೆ, ಮತ್ತೆ ಊರಿನ ಕೆಲವೊಂದು ವೆಜಿಟೇಬಲ್ ಎಲ್ಲ ಬರ್ತದಲ್ಲ, ಅದೆಲ್ಲ ಆಕ್ಚುಲಿ ಇಲ್ಲಿ ಶಾರ್ಟೇಜ್ ಆಗಿದೆ ಇವತ್ತು ಡೆಫಿನೆಟ್ಲಿ. ಮತ್ತೆ ಈ ಲುಲು ಯೂಸುಫ್ ಅಲ್ಲಿ ಗೊತ್ತಾ, ಲುಲು ದೊಡ್ಡ ಹೈಪರ್ ಮಾರ್ಕೆಟ್ ಎಲ್ಲ ಇದೆ ವರ್ಲ್ಡ್ ಅಲ್ಲಿ. ಅವರು ಈ ಬಹ್ರೈನ್ಗಾಗಿರ್ಬೋದು, ದುಬೈಗಾಗಿರ್ಬೋದು, ಬೇರೆ ಕಂಟ್ರಿಗೆಲ್ಲ ಒಂದು ಪ್ರಾಮಿಸ್ ಮಾಡಿದ್ದಾರೆ. ಇನ್ನು ಅದೆಷ್ಟೇ ತಿಂಗಳ ಮಟ್ಟಕ್ಕಾದ್ರೂ ಕೂಡ ಅವರು ಅರೇಂಜ್ ಮಾಡುವಂತಹ ಒಂದು 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 ಕಾನ್ಫಿಡೆಂಟ್ ಅನ್ನು ಅವರು ಇಲ್ಲಿಗೆ ನೀಡಿದ್ದಾರೆ. ಕಾರಣ ಅವರಿಗೆ ಒಂದು ಫುಲ್ ಎಲ್ಲ ಸಪ್ಲೈ ಮಾಡುವಂತ ವಿಚಾರ. ಆಲ್ರೆಡಿ ಅವರು ದುಬೈಗೆಲ್ಲ ಒಂದು 3-4 ಚಾರ್ಟರ್ಡ್ ಫ್ಲೈಟ್ ಎಲ್ಲ ಬಂದಿದೆ ಅನ್ನುವಂತಹ ಸುದ್ದಿ ಕೂಡ ಇದೆ. ಸೊ ಹಾಗೆಲ್ಲ ಆಗಲ್ಲ. ಆಕ್ಚುಲಿ ಮತ್ತೊಂದು ವಿಷಯ ಏನ್ ಗೊತ್ತಾ, ನೀವು ನೋಡಿ ಕೊರೋನಾದ ಸಮಯದಲ್ಲಿ ಅವಾಗ ನಾನು ಗಲ್ಫ್ ಅಲ್ಲಿ ಕೂಡ ಇದೆ, ಊರಲ್ಲಿ ಕೂಡ ಇದೆ. ಅವಾಗ ಕೊರೋನಾ ಅಂತ ಹೇಳುವಾಗ ಇಮಿಡಿಯೇಟ್ ಸೂಪರ್ ಮಾರ್ಕೆಟ್ ಅಲ್ಲಿ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಇದ್ದಂತ ಎಲ್ಲ ಓಲ್ಡ್ ಸ್ಟಾಕ್ ಅನ್ನು ಕೂಡ ಜನರು ಏನು ಗಾಬರಿಯಿಂದ ಎಲ್ಲ ಖರೀದಿ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿತ್ತು. ಇಲ್ಲೆಲ್ಲ ಹೈಪರ್ ಮಾರ್ಕೆಟ್ಗಳಲ್ಲಿ, ಇಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಇವಾಗಲೂ ಕೂಡ ನಾರ್ಮಲ್ ಯಾವ ತರ ಅದೇ ತರ ಇದೆ. ಯಾರು ಕೂಡ ಜನರು ಅಷ್ಟೊಂದು ಗಾಬರಿ ಆಗಿಲ್ಲ. ಬಟ್ ಗಾಬರಿ ಆಗಿರೋದು ಏನ್ ಗೊತ್ತಾ, ಒಂದು ಊರಿಗೆ ನಾವು ತಲುಪಬೇಕು, ಇಲ್ಲಿ ಏನಾದ್ರೂ ಆದ್ರೆ ಮತ್ತೇನಾಗ್ಬೋದು ಅನ್ನುವಂತ ಗಾಬರಿ ಹೊರತು, ಇಲ್ಲಿ ತಿನ್ನುವಂತಹ ಫುಡ್ಗಳಾಗಿರ್ಬೋದು, ಮತ್ತೆ ಮೆಡಿಕಲಿ ಸಪೋರ್ಟಿವ್ ಆಗಿರ್ಬೋದು, ಬೇರೆಲ್ಲವೂ ಕೂಡ ನಾರ್ಮಲಿ ಇದೆ. ಸೊ ಅದಕ್ಕೇನು ಅಷ್ಟೊಂದು ಇವಾಗ ಅದಕ್ಕೇನು ದೊಡ್ಡ ಎಫೆಕ್ಟ್ ಏನಾಗಿಲ್ಲ. ಬಟ್ ಏನಾಗಿದೆ ಅಂದ್ರೆ ಎಫೆಕ್ಟಿವ್ ಆಗಿದೆ, ಇಲ್ಲ ಅಂತಲ್ಲ. ಅದು ಎಲ್ಲೇ ಯುದ್ಧ ನಡೆದರೂ ಕೂಡ ಅದರ ಎಫೆಕ್ಟ್ ಉಂಟಲ್ಲ, ನಮ್ಮ ಮನೆಯ ಅಡುಗೆ ಕೋಣೆಗೂ ಕೂಡ ಅದರ ಎಫೆಕ್ಟ್ ಇರುತ್ತೆ, ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಹೇಳುದು, ಯಾವುದೇ ಕಂಟ್ರಿಯಲ್ಲಿ ಕೂಡ ಯುದ್ಧ ನಡೆಯುವಾಗ, ಅದು ಇಸ್ಲಾಂ ರಾಷ್ಟ್ರ ಆಗಿರ್ಲಿ, ಕ್ರಿಶ್ಚಿಯನ್ ರಾಷ್ಟ್ರ ಆಗಿರ್ಲಿ, ಇನ್ನೊಂದು ಯಾವುದೇ ಆಗಿರ್ಲಿ, ಬಟ್ ನಾವು ಅದನ್ನು ತಪ್ಪಿ ಕೂಡ ಅದನ್ನು ಸಂಭ್ರಮಿಸಬಾರ್ದು. ಯಾಕೆ ಗೊತ್ತಾ, ಅಲ್ಲಿ ಯುದ್ಧ ಆರಂಭಿಸುವುದು ಯಾವುದೋ ಒಬ್ಬ ಸಾಮ್ರಾಜ್ಯಶಾಹಿ, ಯಾವುದೋ ಒಬ್ಬ ಅವಿವೇಕಿ, ಯಾವುದೋ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು ಅಮೆರಿಕ ಯಾವ ತರ ಇಂಟೆಲಿಜೆನ್ಸ್ ಮಾಡಿದ್ರು. ಬಟ್ ಅದರಲ್ಲಿ ಕಾಯೋದುಂಟಲ್ವಾ. ಈಗ ನೋಡಿ, ನನ್ನ ಒಂದು 5 ವರ್ಷದ ಮಗುವಿಗೆ ಒಂದು ಜ್ವರ ಬಂದ್ರೆ ಕೂಡ ನಮ್ಗೆ ಮತ್ತೆ ಫುಡ್ ತಿನ್ಲಿಕ್ಕೆ ಆಗುದಿಲ್ಲ. ಅಂತದ್ರಲ್ಲಿ ಯುದ್ಧದಲ್ಲಿ ಎಷ್ಟೋ ಸಾವಿರಾರು ಮಕ್ಕಳು ಸಾಯ್ತಾ ಇದ್ದಾರೆ. ನೋಡ್ರಿ, ಅದು ಯಾವ ಜಾತಿ ಧರ್ಮದವ್ರು ಬೇಕಾದ್ರೆ ಆಗ್ಲಿ, ಆ ಮಕ್ಕಳಿಗೆ ಅಂತ ಗೊತ್ತಿರುತ್ತೆ. ಇದರಲ್ಲಿ ನಾವು ಅದಕ್ಕೆ ಹೇಳುದು, ಯಾವುದೇ ರೀತಿಯ ಯಾವುದೇ ಕಂಟ್ರಿಯಲ್ಲಿ ಯುದ್ಧ ಆಗುವಾಗ ಒಮ್ಮೆ ಕೂಡ ನಮ್ಮ ಮನಸ್ಸಲ್ಲಿ ಅದರ ಒಂದು ಸಂಭ್ರಮ ಬರಲೇಬಾರದು. ನಮ್ಗೆ ಒಂದು ಆತಂಕವೇ ಇರಬೇಕು ನಿಜವಾಗಿ ಕೂಡ. ಯಾಕೆಂದ್ರೆ ಅದರ ಎಫೆಕ್ಟ್ ನಮ್ಮ ಕಾಲಬುಡಕ್ಕೆ ಬರುತ್ತೆ. ಯಾಕೆ ಗೊತ್ತಾ, ಅದು ಆ ತರ ಎಲ್ಲ ನಮ್ಗೆ ಆಗುತ್ತೆ, ನಮ್ಮ ಮನೆಗೂ ಕೂಡ ಅದರ ಎಫೆಕ್ಟ್ ತಲುಪುತ್ತೆ. ಸೊ ದಯವಿಟ್ಟು ನಿಮ್ಮ ಎಲ್ಲ ನೋಡಿ, ದೇವರೊಬ್ಬ ನಾಮ ಅಲವು ಅಂತ ಹೇಳ್ತಾರೆ. ನೀವು ನಂಬುವಂತಹ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿ. ನಾವು ತುಳುನಾಡಿನವರು, ನಮ್ಗೆ ದೇವರುಗಳ ಮೇಲೆ ನಮ್ಗೆಲ್ಲದರ ಮೇಲೆಲ್ಲ ನಂಬಿಕೆ ಎಲ್ಲ ಜಾಸ್ತಿ. ಯಾವುದೇ ಕಂಟ್ರಿಯ, ಅದು ಇಸ್ರೇಲ್ ಆಗಿರ್ಲಿ, ನನ್ನ ಮನಸ್ಸು ಕೂಡ ಬಯಸೋದಷ್ಟೇ, ಇಸ್ರೇಲ್ ನ ಕೂಡ ಒಂದೇ ಒಂದು ಮಗು ಕೂಡ ಸಾಯ್ಬಾರ್ದು. ಓಕೆ, ಇರಾನ್ ಅದ್ದು ನಾನು ಮತ್ತೆ ಹೇಳ್ತೀನಿ, ಅಮೆರಿಕದ್ದು ಕೂಡ ಆಗಿರ್ಬೋದು, ಎಲ್ಲ ಕಂಟ್ರಿಯಲ್ಲೂ ಕೂಡ ಯಾವುದೇ ರೀತಿಯ ಜನಸಾಮಾನ್ಯರಿಗೆ ಹಾನಿ ಆಗ್ಬಾರ್ದು. ಇದು ಹಾನಿ ಆಗ್ತಾ ಇರೋದು ನೋಡಿ, ಯಾರಿಗೆ ಹಾನಿ ಆಗ್ತಾ ಇರೋದು, ಮಕ್ಕಳಿಗೆ, ವಯಸ್ಕರಿಗೆ, ಅಮಾಯಕರಿಗೆ ಹಾನಿ ಆಗ್ತಾ ಇರೋದು. ದಯವಿಟ್ಟು ಈ ಒಂದು ಏನ್ ಗೊತ್ತಾ, ನಾವು ಅದರ ಸಮಾಧಾನಕ್ಕಾಗಿ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇರುವುದಷ್ಟೇ, ಒಂದು ಶಾಂತಿಗಾಗಿ, ಜಗತ್ತಿನ ಶಾಂತಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸೊ ಹಾಗೆ. ಓಕೆ ಸಫಾನ್, ಒಂದ್ಸಲ ತಮ್ಮ ಫ್ರೇಮ್ ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಜೊತೆಗೆ ಫೈನಲ್ ಆಗಿ ಊರಲ್ಲಿ ತುಂಬ ಜನ ಕಾಯ್ತಾ ಇರುವಂಥದ್ದು ಬಹ್ರೇನ್ ಅಥವಾ ಕತಾರ್, ಇನ್ನಿತರ ಅರಬ್ ದೇಶದಲ್ಲಿರುವಂಥ ನಮ್ಮವರಿಗೆ ಏನು ಸಮಸ್ಯೆಗಳಾಗಿದೆ ಅನ್ನುವಂಥ ಒಂದು ಭಯ ಒಂದು ಕಡೆ ಇರುತ್ತೆ, ಎಷ್ಟೇ ಆದರೂ ಕೂಡ. ಸೊ ಅಂಥವರಿಗೆ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಸೊ ನಾನು ಹೇಳೋದು ನೋಡಿ, ಬಹ್ರೈನಲ್ಲಿ ನಾರ್ಮಲಿ ನನ್ನ ಮನೆಯಲ್ಲಿ ಕೂಡ ಇವಾಗ ತಾಯಿ ಮುಂಚೆ ಎಲ್ಲ ಒಂದು 2-3 ಸಲ ಕಾಲ್ ಮಾಡ್ತಾ ಇದ್ದೆ ನಾನು. ಇವಾಗ ತಾಯಿ ಒಂದು 10 ಸಲ ಅವರೇ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡೋದು ಬೇರೆ. ಅಂದ್ರೆ ಸ್ವಾಭಾವಿಕವಾಗಿ ಅವರಿಗೆ ನಮ್ಮ ಮೇಲೆ ಪ್ರೀತಿ. ಅದು ಮಾತ್ರ ಅಲ್ಲ, ಇವಾಗ ನೋಡಿ, ನಾನು ನನ್ನ ಧರ್ಮ ಇಸ್ಲಾಂ ಆಗಿದ್ರು ಕೂಡ ಅದೆಷ್ಟೋ ಹಿಂದೂ ಸ್ನೇಹಿತರು ಕೂಡ ನನಗೆ ಕಾಲ್ ಮಾಡ್ತಾ ಇದ್ದಾರೆ, ಕ್ರಿಶ್ಚಿಯನ್ ಅವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಗೆ ಅರ್ಥ ಮಾಡ್ಬೇಕು, ಈ ನಮ್ಮ ಊರಲ್ಲೆಲ್ಲ ಕೋಮುಗಲಭೆ ಅದು ಅಂತ ಇರೋದು ಪರ್ಸೆಂಟೇಜ್ ಮಾತ್ರ. 99% ಕೂಡ ಇವಾಗ್ಲೂ ಕೂಡ ಒಳ್ಳೆ ಜನರೇ ಇರೋದು.
ಸೊ ನಮ್ಗೆ ಅದು ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ತುಂಬಾ ಮಂದಿ ಅದು ಹಿಂದೂ ಸಂಘಟನೆಯಲ್ಲಿ ಇರುವವರು ಇರ್ಬೋದು, ಕ್ರಿಶ್ಚಿಯನ್ ಅವರು ಇರ್ಬೋದು, ಫೋನಲ್ಲಿ ಮಾತಾಡಿ ಎಲ್ಲ ಕೇಳ್ತಾ ಇದ್ದಾರೆ. ನನ್ನಲ್ಲಿ ಮಾತ್ರ ಅಲ್ಲ, ತುಂಬಾ ಮಂದಿ ಫೋನಲ್ಲಿ ಮಾತಾಡಿ ಕೇಳ್ತಾ ಹೇಗಿದ್ದೀರಿ ಅಂತ. ಸೊ ನಾನು ಅವರಿಗೆಲ್ಲ ಹೇಳ್ತಾ ಇರೋದು, ವಿ ಆರ್ ವೆರಿ ಹ್ಯಾಪಿ, ವೆರಿ ಸೇಫ್, ನೋ ಪ್ರಾಬ್ಲಮ್. ಸ್ವಲ್ಪ ಮತ್ತಿನ ಆತಂಕ ಅದು ಇದೆಲ್ಲ ಮುಂಚೆ ಇತ್ತು. ಇವಾಗ ಈ ಮಿಸೈಲ್ ನ ಶಬ್ದ ಉಂಟಲ್ಲ, ಇದು ಕಿವಿಗೆಲ್ಲ ಇವಾಗ ಅದು ಇದಾಗಿ ಹೋಗಿದೆ, ಒಂದು ಹಾವಿ ಆಯ್ತು. ಇನ್ನದು ಕೇಳದಿದ್ರೆ ಯಾವ ತರ ಅಂತ ಒಂದು ನೋ ಪ್ರಾಬ್ಲಮ್, ಎಲ್ಲ ಸರಿ. ಇಲ್ಲೆಲ್ಲ ನಾರ್ಮಲ್ ಇದೆ. ಅದೇ ನಾನು ಹೇಳಿದಲ್ಲ, ಒಂದು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ನಮ್ಗೆ ಎಲ್ಲ ಕಡೆ ಕೂಡ ಹೋಗ್ಲಿಕ್ಕೆ ಅಲೌಡ್ ಇದೆ, ನಮಾಜ್ಗೆ ಅಲೌಡ್ ಇದೆ, ಏನು ಕೂಡ ರಿಸ್ಟ್ರಿಕ್ಟೆಡ್ ಇಲ್ಲ. ನಾನು ಇರುವುದು ಬಹರೈನ್ ಕ್ಯಾಪಿಟಲ್ ಮನಾಮದಲ್ಲಿ, ಮೇನ್ ಏರಿಯಾ ಇದು. 60% ಜನರು ಕೂಡ ಇರುವಂತಹ ಬಹರೈನ್ ಟೋಟಲ್ ಪಾಪ್ಯುಲೇಷನ್ ನ ಸುಮಾರು 60% ಜಾಸ್ತಿ ಜನರು ಇರುವಂತಹ ಒಂದು ಪ್ರದೇಶ ಇದು. ಸೊ ಇಲ್ಲಿ ಕೂಡ ಹಾಗೇನೆ ನಾರ್ಮಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಓಪನ್ ಇದೆ, ಸೂಕ್ಗಳು ಓಪನ್ ಇದೆ, ಜನರೆಲ್ಲ ಓಡಾಡ್ತಾ ಇದ್ದಾರೆ. ಇಫ್ತಾರ್ಗೆ ವ್ಯವಸ್ಥೆ ಇರುವ ಮಸೀದಿಗಳಲ್ಲಿ ವ್ಯವಸ್ಥೆಗಳಾಗ್ತಾ ಇದೆ. ಅದರ ನಂತರ ನಮಾಜ್ಗೆ ವ್ಯವಸ್ಥೆಗಳಾಗ್ತಾ ಇದೆ. ಇಲ್ಲಿ ದೇವಸ್ಥಾನ ಇದೆ, ಅಲ್ಲಿಗೆ ಜನರೆಲ್ಲ ಬರ್ತಾ ಇದ್ದಾರೆ. ಏನು ಚರ್ಚ್ಗಳಿದೆ, ಅಲ್ಲಿಗೆ ಕೂಡ ಜನರು ಹೋಗ್ತಾ ಇದ್ದಾರೆ. ಏನಿಲ್ಲ, ನಮ್ಮ ಮನೆಯವರೆಲ್ಲ ಏನು ಕೂಡ ಆತಂಕ ಆಗ್ಬೇಕಾಗಿರುವಂತ ಅವಶ್ಯಕತೆನೇ ಇಲ್ಲ. ಸೊ ಏನೋ ನಾವು ಊರಿಗೆ ಬರ್ಲಿಕ್ಕೆ ಪ್ಲಾನ್ ಹಾಕಿದವರು ಮಾತ್ರ ಬರ್ಲಿಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ವಿ ಆರ್ ಸೇಫ್. ಅಗೇನ್ ನಾನು ಹೇಳ್ತಾ ಇದ್ದೀನಿ, ನಾವು ಈ ಕಂಟ್ರಿ ಅಡ್ಮಿನಿಸ್ಟ್ರೇಷನ್ಗೆ ಸಲ್ಯೂಟ್ ಮಾಡಬೇಕು. ನೀವು ಇರುವಂತಹ ಪ್ರದೇಶದಲ್ಲಿ ಹತ್ರದಲ್ಲಿ ಏನಾದರೂ ಈ ತರ ಮಿಸೈಲ್ ಅಟ್ಯಾಕ್ ಆಗುವಂಥದ್ದು ಅಂಥದ್ದೇನಾದ್ರೂ ನಡೆದಿದೆಯಾ ಇಲ್ಲಿ ತನಕ 11 ದಿವಸದಲ್ಲಿ? ತಲೆ ಮೇಲೆ ಹೋಗ್ತಾ ಇರೋದು ಮಿಸೈಲ್ ಅಲ್ಲ, ನಾವು ಕ್ಯಾಪಿಟಲ್ ಅಲ್ಲೇ ಇರೋದು ಮೇನ್. ಇದು ಮೇ ಬಿ ಜಾಸ್ತಿ ನೋಡಿರೋದು ಇದೇ ಕಣ್ಣುಗಳಾಗಿರುತ್ತೆ. ನಮ್ದು ಟಾಪ್ ಫ್ಲೋರ್ ಅಲ್ಲಿ ಇರೋದು. ನಂಗೆ ಅದೊಂದು ಆಕ್ಚುಲಿ ಫಸ್ಟ್ ಬರೋದು, ನಾವು ಹೊರಗಡೆ ಹೋಗಿ ನೋಡುವಾಗ ನಾವೆಲ್ಲ ಅಂದ್ರೆ ನಾವು ಪ್ರಾಪರ್ ಪ್ಲೇಸ್ ಅಲ್ಲಿ ಇರೋದು ಬಹರೈನಲ್ಲಿ. ಬಟ್ ಏನು ಮಿಸೈಲ್ ಬಂದ್ರೆ ಎಂದರೂ ಕೂಡ ನಮ್ಮ ಈ ಬಹರೈನ್ಗೆ ಏನು ಅಷ್ಟು ದೊಡ್ಡ ಎಫೆಕ್ಟ್ ಆಗಿಲ್ಲ, ಜನರಿಗೆ ಆಗಿಲ್ಲ. ಕಟ್ಟಡಗಳಿಗೆಲ್ಲ ಆಗಿರ್ಬೋದು, ಅದು ನಾನು ಹೇಳಿದಲ್ಲ, ಕಟ್ಟಡಗಳು ಎಷ್ಟಾಗಿದ್ರು ಕೂಡ ಅವರು ಅದನ್ನು ಇನ್ನೊಂದು 4 ಅಂತಸ್ತು ಜಾಸ್ತಿ ಮಾಡ್ಬೋದು. ಮತ್ತೆ ಏನು ಇಲ್ಲಿಗೆ ದುಡ್ಲಿಕ್ಕೆ ಬಂದವರಿಗೆ ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಮತ್ತೆ ಕೆಲವೊಂದು ಅದೆಲ್ಲ ಆಗಿದ್ರೆ ಓಕೆ, ಅದನ್ನೆಲ್ಲ ನಮಗೆ ಮಾತನಾಡುವಂತ ಇದು ಕೂಡ ಇಲ್ಲ. ನಾವು ಈ ಕಂಟ್ರಿನ ಮಸ್ಟ್ ಅಂಡ್ ಶುಡ್ ರೆಸ್ಪೆಕ್ಟ್ ಮಾಡಬೇಕು, ಇಲ್ಲಿನ ಅಡ್ಮಿನಿಸ್ಟ್ರೇಷನ್ ಎಲ್ಲವನ್ನು ಕೂಡ. ವಿ ಆರ್ ಸೇಫ್ ಸರ್, ವಿ ಆರ್ ಸೇಫ್, ನೋ ಪ್ರಾಬ್ಲಮ್. ನಿಮ್ಮ ಪ್ರೀತಿ ಕಾಳಜಿಗೆಲ್ಲ ಬಿಗ್ ಥ್ಯಾಂಕ್ಸ್. ನೀವೆಲ್ಲ ಕೇಳ್ತಾ ಇದ್ದೀರಲ್ಲ, ವಿ ಆರ್ ವೆರಿ ಎಸ್ ಥ್ಯಾಂಕ್ ಯು ಸಫನ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ. ನೀವೊಮ್ಮೆ ಬನ್ನಿ, ಎಲ್ಲ ಕ್ಲಿಯರ್ ಆದ್ರೆ ಬಹರೇನ್ಗೆ ಕೂಡ ಬನ್ನಿ. ಬಹಳಷ್ಟು ಬ್ಯೂಟಿಫುಲ್ ಆಗಿರುವಂತ ದೇಶ ಇದು. ಅಂದ್ರೆ ನೀವು ಬಂದಿದ್ದೀರಾ? ಎಸ್, ಇಲ್ಲ, ದುಬೈ ಆ ಕಡೆ ಬಂದಿದ್ವಿ, ಈ ಕಡೆ ಬರೋಣ. ಇಲ್ಲ, ಆಕ್ಚುಲಿ ಬಹರೇನ್ ಬ್ಯೂಟಿಫುಲ್ ಕಂಟ್ರಿ, ಮಲ್ಟಿ ಕಲ್ಚರಲ್ ಕಂಟ್ರಿ. ದೇವಸ್ಥಾನ ಇದೆ, ಚರ್ಚ್ಗಳಿಗಿದೆ, ಮಸೀದಿಗಳಿದೆ. ನಿಮ್ಗೆ ಅದ್ಭುತ, ಅಚ್ಚರಿ ಆಗ್ಬೋದು ಈ ಕಂಟ್ರಿ ನೋಡಿದ್ರೆ. ಏನೋ ಒಂಥರ ನೀವು ಗಲ್ಫ್ ಅಲ್ಲಿ ಇರುವಂತಹ ಫೀಲೇ ಇಲ್ಲ, ಊರಲ್ಲಿ ಇರುವಂತಹ ಫೀಲ್ ಇರ್ಬೋದು. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಕತಾರ್ಗೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನು ಕೂಡ ನೀಡಿದರು. ಆದರೆ ಅನೇಕರಿಗೆ ಇರುವಂಥ ಗೊಂದಲ ಅನ್ನುವಂಥದ್ದಕ್ಕಿಂತ ಒಂದು ರೀತಿಯಾದಂಥ ಭಯ. ನಮ್ಮವರು ದುಡಿಯೋದಕ್ಕಂತ ಈ ಜನ್ಮಭೂಮಿಯನ್ನು ಬಿಟ್ಟು ಆ ಕರ್ಮಭೂಮಿಗೋಸ್ಕರ ಹೋಗಿರ್ತಾರೆ. ಮರಳಿ 2 ವರ್ಷನೋ 1 ವರ್ಷ ಬಿಟ್ಟು ಮತ್ತೆ ಮರಳಿ ನಮ್ಮ ಊರಿಗೆ ಬರ್ತಾರೆ. ಆ ಸಂಭ್ರಮ ಒಂದು ಕಡೆ ಇರುತ್ತೆ, ಖುಷಿಯೂ ಕೂಡ ಇರುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಅವರ ಬರುವಂತಹ ವೇಳೆಯ ಟಿಕೆಟ್ಗಳು ಬುಕ್ ಆಗಿರುತ್ತೆ. ಆದರೆ ಇಂತಹ ಒಂದು ಯುದ್ಧ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಮನೆಯವರು ಮನೆಗೆ ಬರಲಾರದೆ ಅಥವಾ ಅವರ ದಾರಿಯನ್ನು ಕಾದು ಕುಳಿತುಕೊಳ್ಳುವಂತಹ ಸಮಯಗಳು ಅನೇಕವಾಗ್ತಾ ಹೋಗುತ್ತೆ. ಇಂತಹ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಧೈರ್ಯದ ಮಾತುಗಳು ಬೇಕಾಗುತ್ತೆ. ಅದು ನೇರವಾಗಿ ಆ ಕರ್ಮಭೂಮಿಯಿಂದಲೇ ಈ ನಮ್ಮ ಜನ್ಮಭೂಮಿಗೆ ಮಾಹಿತಿಯನ್ನು ತಲುಪಿಸುವಂಥ ಒಂದು ಪ್ರಯತ್ನದಲ್ಲಿ ನಮ್ಮ ಟಿವಿ ಕಳೆದ ಅನೇಕ ದಿವಸಗಳಿಂದ, ಅದು ಕತಾರ್ ಆಗಿರ್ಬೋದು, ಕುವೈಟ್ ಆಗಿರ್ಬೋದು, ಅಥವಾ ದುಬೈ, ಬಹ್ರೇನ್ ಎಲ್ಲರನ್ನ ಕೂಡ ಸಂಪರ್ಕಿಸ್ತಾ ಇದೆ. ಮ್ಯಾಕ್ಸಿಮಮ್ ಆಗಿ ಅಲ್ಲಿ ಯುದ್ಧ ಪ್ರಾರಂಭ ಆಗಿ ಆಲ್ಮೋಸ್ಟ್ 11 ದಿವಸಗಳಾಯಿತು. ಪ್ರತಿ ಹಂತದ ಬದಲಾವಣೆಗಳು ಯಾವ ರೀತಿಯಾಗಿ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ಮೊದಲ ಹಂತದಲ್ಲಿ ಅನೇಕ ಸುದ್ದಿಗಳು ಬರ್ತಾ ಇತ್ತು, ಹಂಗಾಯ್ತಂತೆ, ಅಲ್ಲಿ ಈ ರೀತಿಯಾದಂಥ ಅಟ್ಯಾಕ್ಗಳಾಯ್ತಂತೆ ಅನ್ನುವಂಥ ರೀತಿಯ ಸುಳ್ಳು ಸುದ್ದಿಗಳು ಅಥವಾ ಕೆಲವೊಂದು ಸತ್ಯ ಸುದ್ದಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಹೈಪ್ಗಳನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಬಟ್ ಈಗ ಪ್ರೆಸೆಂಟ್ ಯಾವ ಥರ ಇದೆ, ಎಲ್ಲವೂ ಕೂಡ ಸರಿಯಾಗಿದೆಯಾ ಅಥವಾ ಮತ್ತೆಯೂ ಕೂಡ ಯುದ್ಧ ಮುಂದುವರಿತಾ ಇದೆಯಾ, ಜನರು ಸಮಸ್ಯೆಗೆ ಒಳಗಾಗಿದ್ದಾರಾ ಅನ್ನುವಂತಹ ಪ್ರತಿಯೊಂದು ಮಾಹಿತಿಗಳ ಇಂಚಿಂಚು ಮಾಹಿತಿಗಳನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನ